ಗುಡ್ ಮಾರ್ನಿಂಗ್. ನಾನು ರೆಸಾರ್ಟಲ್ಲಿ ಇದ್ದೀವಿ ಆ್ಯಂಡ್ ಬ್ರೇಕ್ಫಾಸ್ಟ್ ಕೊಡ್ತಾ ಇದ್ದೀವಿ. 10:30 ಆಗಿದೆ. ಬ್ರೇಕ್ಫಾಸ್ಟ್ ಇವಾಗ ಕ್ಲೋಸ್ ಆಗುತ್ತೆ. ಎಲ್ಲದು ಆಯಿತು, ನಮ್ಮಿಬ್ರದ್ದು ಮಾತ್ರ ಆಗಿಲ್ಲ. ಆ್ಯಂಡ್ ಇವತ್ತಿಂದ ಎಲ್ಲ ಫಂಕ್ಷನ್ಸ್ ಸ್ಟಾರ್ಟ್. ಏನಿದೆ ದೀಪ ಇವತ್ತು? ಹಸೆ ಸಂಗೀತ. ತಪ್ಪು. ಇವತ್ತಿರೋದು ಬೆಳಿಗ್ಗೆ ಹಸೆ, ರಾತ್ರಿಗೆ ಮೆಹಂದಿ ಇದೆ. ಸೊ ಹೊರಡೋಣ, ಎನರ್ಜಿ ಬೇಕು. ಅಲ್ಲೆಲ್ಲ ಹಸೆಗೆ ರೆಡಿ ಮಾಡ್ತಾ ಇದ್ದಾರೆ. ನಾವು ತಿಂಡಿ ತಿಂದು ಹೊರಡ್ತೀವಿ. ಓಕೆ. ನಾನು ರೆಸಾರ್ಟ್ ಗೋವಾದಲ್ಲಿರುವಂಥ ಒಂದು 4 ಸ್ಟಾರ್ ಪ್ರಾಪರ್ಟಿ. ತುಂಬಾ ಬ್ಯೂಟಿಫುಲ್ ಆ್ಯಂಬಿಯನ್ಸ್ ಹೊಂದಿರುವಂಥ ಒಂದು ಪ್ರಾಪರ್ಟಿ ಅಂತಲೇ ಹೇಳ್ಬೋದು. ಈಟಿಂಗ್ ಮಸಾಲೆ ದೋಸೆ ಆ್ಯಂಡ್ ಪರಾಟ ಎಲ್ಲ. ನಂದು ಪೋಹಾ, ಅದ್ರ ಜೊತೆಗೆ ಏನಿದು ಬ್ರೌನ್ ಬ್ರೆಡ್ ಟೋಸ್ಟ್. ಹೆಲ್ದಿ ಬ್ರೇಕ್ಫಾಸ್ಟ್. ಇದು ಔಟ್ಡೋರ್ ಬ್ರೇಕ್ಫಾಸ್ಟ್ ಏರಿಯಾ. ಕೆಲಸ ರೆಡಿ ಮಾಡ್ತಾ ಇದ್ದೀವಿ. ಇದೇನು ಶಾಸ್ತ್ರಕ್ಕೆ? ಹಸೆ ಶಾಸ್ತ್ರಕ್ಕೆ ತಯಾರಿ ಜೋರಾಗಿ ನಡೀತಾ ಇದೆ. ಹಾಗೇನೆ ಇದು ನನ್ನ ನೈಟ್ ಸೂಟ್ ಕಂಪ್ಲೀಟ್ ಆಗಿ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಮಾಡಿದಾರಲ್ವಾ? ನಿಮ್ಮ ಕಡೆನೂ ಹಸೆ ಶಾಸ್ತ್ರ ಮಾಡ್ತೀರಾ? ತಪ್ಪದೆ ತಿಳಿಸಿ. ಇವಾಗ ಹಸೆ ಶಾಸ್ತ್ರ ಇದೆ. ನಾನು ಅರ್ಜೆಂಟಲ್ಲಿ ರೆಡಿ ಆಗಿದ್ದೀನಿ. ಸೊ ನಾನು ಇದನ್ನ ಹಾಕಿದ್ದೀನಿ. ಈ ಔಟ್ಫಿಟ್ ನನ್ನ ಅಮ್ಮನ ಸಾರಿಯಿಂದ ಮಾಡಿರುವಂಥ ಔಟ್ಫಿಟ್. ಗ್ರೀನ್ ಸ್ಕರ್ಟ್ ಆ್ಯಂಡ್ ಅವಾಗ ದಪ್ಪ ಇದೆ, ಸ್ವಲ್ಪ ಲೂಸ್ ಆಗಿದ್ದೀನಿ. ಇಷ್ಟು ಲೂಸ್ ಆಗ್ತಾ ಇದೆ. ಬಟ್ ನಾನು ಏನು ಮಾಡೋದು, ಅದಕ್ಕೆ ಇಷ್ಟು ಲೂಸ್ ಆಗ್ತಾ ಇದೆ. ಬಟ್ ನನಗೆ ಟೈಮೇ ಸಿಕ್ಕಲಿಲ್ಲ. ಅರ್ಜೆಂಟಲ್ಲಿ ಹಾಗೆ ಬಂದಿದ್ದೀನಿ. ನಂದಲೆಸ್ ಸಿಂಪಲ್ ಲುಕ್. ಮದುವೆ ಗಂಡು ರೆಡಿ ಆಗಿದ್ರು, ನಮ್ಮ ಗಂಡು ರೆಡಿ ಆಗಿಲ್ಲ. ನಾವಿಬ್ಬರೇ ಲೇಟ್. ಏನು ಬೇಬಿ, ಏನು ಜೋಡಿ ನಮ್ಮದು. ಎಲ್ಲರೂ ನಮಗೋಸ್ಕರ ಕಾಯ್ತಾ ಇರ್ತಾರೆ. ನಾವು ಮದುವೆ ಗಂಡು ಕಾಯ್ಬೇಕು. ಮಹಾರಾಣಿನೇ ಅಲ್ಲ ಲಾಸ್ಟಲ್ಲಿ ಬರೋದು. ಎಕ್ಸ್ಕ್ಯೂಸ್ ಮೀ, ನಾನು ರೆಡಿ ಆಗಿದ್ದೀನಿ ಆಯ್ತಾ? ಪ್ಲೀಸ್ ಪ್ರೂಫಿಗೆ ನೋಡಿ, ನಾನು ಆಲ್ರೆಡಿ ರೆಡಿ ಆಗಿದ್ದೀನಿ ಆವಾಗಲೇ. ಹಸೆ ಶಾಸ್ತ್ರಕ್ಕೆ ಸಿಂಪಲ್ ಆಗಿರುವಂಥ ಜ್ಯುವೆಲ್ರೀಸ್. ಯಾಕಂದರೆ ಔಟ್ಫಿಟ್ ತುಂಬಾ ಬ್ರೈಟ್ ಆಗಿದೆಯಲ್ಲ. ಇದು ನನ್ನ ಅಮ್ಮನ ಸಾರಿಯಿಂದ ಮಾಡಿರೋದು. ಇದ್ರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಬೇಕು ಅಂದರೆ. ಹೇಗೆ ಅನಿಸ್ತಾ ಇದೆ ಔಟ್ಫಿಟ್ ಅಂತ ತಪ್ಪದೆ ತಿಳಿಸಿ. ಓಕೆ, ಬನ್ನಿ ಇವಾಗ ಬೇಗ ಹೋಗೋಣ, ಲೇಟ್ ಆಗ್ತಾ ಇದೆ. ಹಾಯ್ ಹಾಯ್, ರೆಡಿನಾ ಎಲ್ಲರೂ? ಡೆಕೋರೇಷನ್ ಓಕೆನಾ? ಇಷ್ಟ ಆಯ್ತಾ? ಈ ರಂಗೋಲಿ ಅದ್ಭುತ ಅಲ್ವಾ? ಎಷ್ಟು ಚೆನ್ನಾಗಿ ನೀಟಾಗಿ ಕಲರ್ಫುಲ್ ಆಗಿದೆ. ಹ್ಯಾಟ್ಸ್ ಆಫ್ ಲೇಡೀಸ್ಗೆ. ಹಾಯ್, ಇಲ್ಲಿ ಬಂದಾಯ್ತು ನಮ್ಮ ಮೊದಲನೇ ಶಾಸ್ತ್ರ ಶುರು ಆಗುತ್ತೆ. ಮದುಮಗನ ಹಸೆ ಶಾಸ್ತ್ರ. ನಮ್ಮ ಹಾಸನ ಕಡೆಯಲ್ಲಿ ಇದನ್ನ ಮಾಡ್ತೀವಿ. ಸೊ ನನ್ನ ಮೈದ್ನ ಅಂದ್ರೆ ಯಾರಾಗ್ಬೇಕು, ನನ್ನ ಯಜಮಾನ್ರು ತಮ್ಮ ಅವ್ರ ಶಾಸ್ತ್ರ. ಇದು ಬ್ಯೂಟಿಫುಲ್ ಆಗಿ ಸೆಟಪ್ ಮಾಡಿದ್ದಾರೆ. ಲಾಸ್ಟ್ ಮಿನಿಟ್ ಆದ್ರೂ ಇಟ್ಸ್ ಸೋ ಗಾರ್ಜಿಯಸ್. ಅಂಡ್ ಆ ಮದುವೆ ಹುಡುಗ ಕೂಡ ಹ್ಯಾಂಡ್ಸಮ್ ಆಗಿ ರೆಡಿ ಆಗಿದ್ದಾರೆ. ಇವಾಗ ಶಾಸ್ತ್ರ ಆದಷ್ಟು ಬೇಗ ಸ್ಟಾರ್ಟ್ ಮಾಡೋಣ. ಇಟ್ಸ್ ಸೋ ಬ್ಯೂಟಿಫುಲ್. ಅಂಡ್ ನನ್ನ ಔಟ್ಫಿಟ್ ಹೇಗಿದೆ ಅಂತ ನಮ್ಮ ಮಿಸ್ ಮಾಡದೆ ತಿಳಿಸ್ಬೇಕು. ಓಕೆ, ಸೊ ಬನ್ನಿ ಹಸೆ ಶಾಸ್ತ್ರ ಶುರು ಮಾಡೋಣ. ನಾನು ಉಡುಪಿ ಕಡೆ ಅವಳಲ್ವಾ. ನಮ್ಮ ಕಡೆ ನಮಸ್ಕಾರ ಮಾಡೋದು ಹಿರಿಯರಿಗೆ ಒಂದೇ ಸತಿ ಮಾಡ್ತೀವಿ. ಬಟ್ ಇಲ್ಲಿ ಹಾಸನ ಕಡೆಯಲ್ಲಿ 3 ಸತಿ ಮಾಡ್ತೀವಿ. ಸ್ಟಾರ್ಟಿಂಗ್ ನನಗೆಲ್ಲ ಡಿಫ್ರೆಂಟ್ ಅಂತ ಅನ್ನಿಸ್ತು. ಬಟ್ ಇವಾಗ ನನಗೆ ಅಭ್ಯಾಸ ಆಗಿದೆ, ಅಡ್ಜಸ್ಟ್ ಆಗಿದೆ. ಬಟ್ ನನಗೆ ಉಡುಪಿ ಕಡೆ ಶಾಸ್ತ್ರ ಎಷ್ಟು ಇಷ್ಟನೋ, ನಮ್ಮ ಹಾಸನ ಕಡೆನಲ್ಲೂ ಆ ಶಾಸ್ತ್ರ ಪದ್ಧತಿಗಳನ್ನು ಯಾವ ರೀತಿ ಮಾಡ್ತಾರೆ ನೋಡಿ, ತುಂಬಾ ವಿಭಿನ್ನ ರೀತಿನಲ್ಲಿರುತ್ತೆ. ನಾವು ಹಳದಿ ಅಂತ ಹೇಳ್ತೀವಲ್ಲ, ಅದೇ ರೀತಿ ಹಸೆ ಅಂತ ಈ ಶಾಸ್ತ್ರ ಮಾಡೋದು. ಆದರೆ ಇದು ಹಳದಿಗಿಂತನೂ ಇನ್ನ ಟ್ರೆಡಿಷನಲ್ ರೀತಿನಲ್ಲಿ ವಿಭಿನ್ನ ರೀತಿನಲ್ಲಿ ಮಾಡುವಂತ ಶಾಸ್ತ್ರನೇ ಅಂತ ಹೇಳ್ಬೋದು. ಫೈನಲ್ ಮ್ಯಾರೇಜ್, ನೋ ಮೋರ್ ಲೈನ್ ಹಾಕಂಗಿಲ್ಲ ಯಾರಿಗೂ. ಎಷ್ಟು ಮುದ್ದಾಗಿರುವಂತ ಪುಟಾಣಿ ಪಾಪು, ಸೋ ಅಡೋರೇಬಲ್. ನಮ್ಮ ಹುಡುಗಿ ಕಡೆಯವ್ರದು ಇದು. ಹಸೆ ಅಂದ್ರೆ ಇದೆ. ಹುಡುಗನ್ಗೆ ಮೈ ಇಡೀ ನಾವು ಹಳದಿನ ಹಚ್ಚಬೇಕು, ಎಣ್ಣೆನ ಮಿಕ್ಸ್ ಮಾಡಿ ಹಚ್ಚೋದು. ಅದಾದ್ಮೇಲೆ ವೀಳ್ಯದೆಲೆ ಜೊತೆ ಬಾಳೆಹಣ್ಣ ಇಟ್ಟು 3 ಸತಿ ಎಕ್ಸ್ಚೇಂಜ್ ಮಾಡಬೇಕು. ನಾನು, ಅತ್ತೆ, ಮಾಮಿ, ಆಂಟಿ ಎಲ್ಲರೂ ಸೇರಿ ಮಾಡಿದ್ವಿ ಇದನ್ನ. ಅದಾದ್ಮೇಲೆ ಅಕ್ಷತೆ ಹಾಕಿ ಪ್ರೀತಿಯಿಂದ ಹಾರೈಸ್ಬೇಕು. ಇದಾಗಿದ ತಕ್ಷಣ ನಮ್ಮ ಹುಡುಗ ರಾಜರ್ ತರ ನೆಲದ ಮೇಲೆ ಕಾಲಿಡಂಗಿಲ್ಲ. ಅದಕ್ಕೆ ಅವ್ರಿಗೋಸ್ಕರ ಮಣೆನ ಇಟ್ಟಿದ್ದೀವಿ, ಅದ್ರ ಮೇಲೇನೆ ನಡ್ಕೊಂಡು ಹೋಗ್ಬೇಕು ಅಂತ. ಇದು ಒಂಥರ ಪದ್ಧತಿ. ಹಸೆ ಆದ್ಮೇಲೆ ಆ ಸಿಕ್ಕಿರುವಂತ ಟೈಮ್ ಗ್ಯಾಪ್ ಅಲ್ಲಿ ತೆಗೆದಿರುವಂತ ಕೆಲವೊಂದು ಫೋಟೋಸ್ ನನ್ನ ಮುದ್ದಾದ ತಾತ, ಹಸ್ಬೆಂಡ್, ಮಾಮ, ಮಾಮಿ, ಅತ್ತೆ ಜೊತೆಗೆ. ಹೇಗಿದೆ? ಎಂಜಾಯ್ ಮಾಡ್ತಾ ಇದ್ದೀರಾ?
Yo, are you ready? Yay! Life long only one wife. 10 ಮಕ್ಕಳು. 5 ಮಕ್ಕಳು. ಹಾಯ್, ಬೆಳಿಗ್ಗೆ ಹಸೆ ಆಯ್ತಲ್ಲ ಶಾಸ್ತ್ರ. ಈಗ ನಾವು ಮೆಹಂದಿಗೆ ರೆಡಿ ಆಗ್ತಾ ಇದ್ದೀವಿ. ಆ್ಯಂಡ್ ಮೆಹಂದಿಗೆ ಈ ಥರದ ಔಟ್ಫಿಟ್ ಏನು ಔಟ್ಫಿಟ್ ಅಂತ ನಿಮಗೆ ಆಮೇಲೆ ಗೊತ್ತಾಗುತ್ತೆ. ಬಟ್ ನಾವು ನನ್ನ ಮೇಕಪ್ ಆರ್ಟಿಸ್ಟ್ ಆ್ಯಂಡ್ ಹೇರ್ ಸ್ಟೈಲಿಸ್ಟ್ ಬಂದಿದ್ದಾರೆ. ಸೊ ಟೈಮ್ ಟು ಗೆಟ್ ರೆಡಿ. ಆ್ಯಂಡ್ ಅಲ್ಲಿ ನೋಡಿ ಕುಂಭಕರ್ಣ, ಮೈ ಹಸ್ಬೆಂಡ್ ಇಸ್ ಸ್ಲೀಪಿಂಗ್, ಹೀ ಈಸ್ ಸ್ಲೀಪಿಂಗ್. ಆ್ಯಂಡ್ ನಾನು ರೆಡಿ ಆಗ್ತಾ ಇದ್ದೀನಿ. ಫ್ಲಿಪ್ ಮಾಡ್ಲಾ ಕ್ಯಾಮ್ರಾನ, ನೀವು ನೋಡ್ತೀರಾ? ಚಡಾ, ಈ ಸ್ಕರ್ಟ್ ಅಲ್ಲ, ಈ ಟಾಪ್ ಇರ್ಲೂಬೋದು, ಇದೇನೋ ಇರ್ಬೋದು. ಸೊ ನನ್ನ ಐಸ್ ಕಂಪ್ಲೀಟ್ ಆಗಿದೆ ಸದ್ಯಕ್ಕೆ. ಇನ್ನು ಫೇಸ್ ಕಾಂಟೂರಿಂಗ್ ಅದು ಇದಂತೆಲ್ಲ ಸೆಟಪ್ ಮಾಡಬೇಕು. ಆ್ಯಂಡ್ ಮೈ ನೇಲ್ಸ್ ಕಟ್ಟಾಗಿತ್ತು ಬಟ್ ಫಿಕ್ಸ್ ಮಾಡಿದೆ. ವೆರಿ ಹ್ಯಾಪಿ. ಪೇನ್ ಇತ್ತು ನಿನ್ನೆ ಎಲ್ಲ, ಬಟ್ ಬೆಟರ್. ಹೇರ್ ಸ್ಟೈಲ್, ನಾನು ಪ್ರತಿ ಇವೆಂಟ್ಗೆ ಡಿಫ್ರೆಂಟ್ ಸ್ಟೈಲ್ ಆಫ್ ಮೇಕಪ್, ಡಿಫ್ರೆಂಟ್ ಸ್ಟೈಲ್ ಆಫ್ ಹೇರ್ ಸ್ಟೈಲ್ ಮಾಡಬೇಕು ಅಂತ ಹೇಳ್ತಾ ಇದ್ನಲ್ಲ. ಇವತ್ತು कर्ल्स ಮಾಡ್ತಾ ಇದ್ದೆ. दिखा दीजिए ना एक कर्ल्स जो आपने बनाया है. ಚಡಾ, ಈ ಥರದ कर्ल्स ಮಾಡ್ತಾ ಇದ್ದೀವಿ. ಇನ್ಫ್ಯಾಕ್ಟ್ ಇವರು ನಮ್ಮ ಕಾರ್ಕಳದವರು, ಗೋವಾದಲ್ಲಿ ಸೆಟ್ಲ್ ಆಗಿರೋದು. ಕೊಂಕಣಿ ಮಾತಾಡ್ತಾರೆ ಆಬ್ವಿಯಸ್ಲಿ, ಗೋವಾದಲ್ಲಿ ಕಾಮನ್ ಅಂದರೆ. ಬಟ್ ಇವರು ತಂದೆಯವ್ರು ಬಂದ್ಬಿಟ್ಟು ತುಳು ಅವರಂತೆ. ಸೊ ಕೇಳಿ ಖುಷಿ ಆಯ್ತು, ಹೇ ನಮ್ಮ ಕಡೆಯವರ ಅಂತ. ಇನ್ನು ಇಷ್ಟು ಪೆಂಡಿಂಗ್ ಇದೆ, ಇಷ್ಟೊತ್ತಾಯಿತು. कितने बजे को स्टार्ट किया था हमने मेरा? हाफ एन आवर बैक या 45 मिनट्स ಅನ್ಸುತ್ತೆ. ನೋಡಿ ಮುಗಿತಾ ಬಂತು. ಇಲ್ಲಿ ಕರ್ಲ್ಸ್ ಮಾಡ್ತಾ ಇದ್ದಾರೆ, ಪುಟಾಣಿ ಕರ್ಲ್ಸ್ ನಂದು. ಆ್ಯಂಡ್ ಮೇಕಪ್ ಕಂಪ್ಲೀಟ್ ಆಗಿದೆ. ನನಗೆ ಬೇಕಾಗಿರೋ ರೀತಿಯಲ್ಲಿ ಸಟಲ್ ಆಗಿ ತುಂಬಾ ಚೆನ್ನಾಗಿದೆ. ಮೆಹಂದಿ ರೆಡಿ. ಫೈನಲ್ ಲುಕ್ ತೋರಿಸ್ಲಾ ಬೇಡವಾ? ಸರಿ, ಬೇಡ ಬಿಡಿ, ಯಾರಿಗೆ ಬೇಕೋ ತೋರಿಸ್ತೀನಿ, ವೇಟ್ ಮಾಡಿ. ಹಾಯ್, ಹೊಸ ವೀಕ್ಷಿತ. ತಡಾ, ಯಾರಿದು? ಪಿಕ್ಚರ್ ಇನ್ನ ಬಾಕಿ ಇದೆ, ವೇಟ್ ಮಾಡಿ. ಓಕೆ, ನಮ್ ಗೌಡ್ರ ಹುಡುಗ ಮದ್ವೆ ಆಗ್ತಾ ಇರೋದು ಪಂಜಾಬಿ ಹುಡುಗಿನ ಅಲ್ವಾ? ಸೊ ಹಾಗಾಗಿ ಅವ್ರ ಕಡೆನಲ್ಲಿ ಮೆಹಂದಿ ಯಾವ ರೀತಿ ಮಾಡ್ತಾರೆ ಅಂತ ಬನ್ನಿ ನೀವು ನೋಡಿ. खट के लिए अंदर ग्रैंड अभी डांस करेंगे दूल्हा और दुल्हन के सारे फ्रेंड. ಸೊ ಇವ್ರು ಯಾವ ರೀತಿ ವೆಲ್ಕಮ್ ಮಾಡ್ತಾರೆ ಅಂದರೆ, ಇವರ ಪ್ರತಿಯೊಂದು ಫಂಕ್ಷನಲ್ಲಿ ಡೋಲ್ ಹೊಡೆಯೋರು ಇದ್ದೇ ಇರ್ತಾರೆ. ಅವರು ಇವಾಗ ಫ್ಯಾಮಿಲಿ ಮೆಂಬರ್ಸ್ನ ಒಬ್ಬೊಬ್ಬರನ್ನೇ ಆಗಿ ಕರೀತಾರೆ. ಫ್ರೆಂಡ್ಸ್ ಬನ್ನಿ ಇವಾಗ ಡಾನ್ಸ್ ಮಾಡಿ ಹುಡುಗ ಹುಡುಗಿ ಜೊತೆಗೆ. ಅದಾದಮೇಲೆ ಹುಡುಗನ್ನ ಅತ್ತೆ ಮಾವ ಬಂದು ಡ್ಯಾನ್ಸ್ ಮಾಡಿ, ಹುಡುಗನ ಚಿಕ್ಕಪ್ಪ ದೊಡ್ಡಪ್ಪಂದ್ರೆಲ್ಲ ಬಂದು ಡ್ಯಾನ್ಸ್ ಮಾಡಿ, ಈ ಥರ ಒಬ್ಬೊಬ್ಬರನ್ನಾಗಿ ಕರೆದು ಅವಾಗೆಲ್ಲರೂ ಒಟ್ಟಿಗೆ ಸೇರಿ ಡ್ಯಾನ್ಸ್ ಮಾಡುವಂಥದ್ದು. ಇದು ಎಂಟ್ರೆನ್ಸಲ್ಲಿ ಮೆಹಂದಿಗೆ ಈ ಥರ ನೇಮ್ ಬೋರ್ಡ್ ಇತ್ತು. ಹಾಗೆಯೇ ಒಂದು ಎಂಟೈರ್ ಸೆಟಪ್. ನಮ್ಮ ಹುಡುಗಿಗೆ ತುಂಬಾ ಚೆನ್ನಾಗಿ ಹಾಡೋದಕ್ಕೆ ಬರುತ್ತೆ. ಮೆಹಂದಿ ದಿನ ಹಾಡಿರೋದು ಹಿಂದಿ ಹಾಡು, ಬಟ್ ಈ ಹುಡುಗಿಗೆ ಕನ್ನಡ ಹಾಡೋದಕ್ಕೆ ಬರುತ್ತಾ, ಕನ್ನಡ ಭಾಷೆ ಗೊತ್ತಿದೆಯಾ? ನಿಮ್ಮೆಲ್ಲ ಪ್ರಶ್ನೆಗೆ ಉತ್ತರ ಖಂಡಿತವಾಗ್ಲೂ ಸಿಗುತ್ತೆ. ಸೊ ವಿಡಿಯೋಸ್ನ ನೋಡ್ತಾ ಇರಿ, ಮಿಸ್ ಮಾಡಿದೆ. ನನ್ನ ಅಮ್ಮ ಎಲ್ಲಿ ಅಂತ ಕೇಳ್ತಾ ಇದ್ರಿ. ಇಲ್ಲಿ ನೋಡಿ, ನನ್ನ ಅಮ್ಮ ಬಂದೇ ಬಿಟ್ರು. ಆ್ಯಂಡ್ ಅವರು ಕೂಡ ನಲಿತಾ ಇದ್ದಾರೆ. ಅವ್ರ ಪಕ್ಕ ಇರೋದು ಪರ್ಪಲ್ ಬಟ್ಟೆನಲ್ಲಿ ಹುಡುಗಿ ಅಮ್ಮ. ಆ್ಯಂಡ್ ನನ್ನ ಅತ್ತೆ, ನನ್ನ ಮಾಮಿ ಎಲ್ಲರೂ ಡಾನ್ಸ್ ಮಾಡ್ತಾ ಇದ್ದಾರೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ. ನಾವು ಕನ್ನಡಿಗರು ಗೋವಾಕ್ಕೆ ಹೋದ್ಮೇಲೆ ಬಿಡ್ತೀವ, ಕನ್ನಡ ಸಾಂಗು ಹಾಕಿದ್ವಿ. ಅದನ್ನು ಅವರು ಇಷ್ಟಪಟ್ಟರು, ನಾವು ಡಾನ್ಸ್ ಮಾಡಿದ್ವಿ, ಅವರು ಡಾನ್ಸ್ ಮಾಡಿದ್ರು. ಇನ್ನು ನಿಮ್ಮ ವೀಕ್ಷಿತನ ಕೇಳಬೇಕಾ? ಡಾನ್ಸ್ ಅಂದಿದ ತಕ್ಷಣ ಎಲ್ಲಿಂದ ಎನರ್ಜಿ ಬರುತ್ತೋ ಗೊತ್ತಿಲ್ಲ, ಬಟ್ ಫುಲ್ ಎನರ್ಜಿ ಇರುತ್ತೆ. ಡಾನ್ಸ್ ಅಂದರೆ ಅಷ್ಟು ಇಷ್ಟ. ನಮ್ಮ ಎಂಟೈರ್ ಫ್ಯಾಮಿಲಿ ಪಿಕ್ಚರ್ ಇಲ್ಲಿ ಯಾರು ನೋಡ್ತಾ ಇದ್ದೀರಾ? ದೀಪು, ಅತ್ತೆ, ಮಿನರ್ವಾ, ಭರತ್, ಅಪ್ಪಾಜಿ, ನಾನು ಆ್ಯಂಡ್ ನನ್ನ ಮುದ್ದಾಗಿರುವಂಥ ತಾತ. ಸರಿ ಬನ್ನಿ, ನನ್ನ ಔಟ್ಫಿಟ್ ಬಗ್ಗೆ ನಿಮಗೆ ಕಣ್ಣಿರ್ಬೋದು, ಎಲ್ಲಿಂದ ಏನು ಅಂತ ಯೋಚನೆ ಇದ್ದೇ ಇರುತ್ತಾನೆ. ಈ ಔಟ್ಫಿಟ್ ನಾನು ದುಬೈಯಲ್ಲಿ ತಗೊಂಡಿರೋದು ಮೀನಾ ಬಜಾರಲ್ಲಿ. ಬಟ್ ಬೆಂಗಳೂರಿಗೆ ಬಂದು ನೋಡಿದ್ರೆ ಈ ಥರದ ಔಟ್ಫಿಟ್ ಸುಮಾರಷ್ಟಿದೆ ನಮ್ಮ ಕಮರ್ಷಿಯಲ್ ಸ್ಟ್ರೀಟಲ್ಲಿ. ಇದು ನನ್ನ ಫೇವ್ರೆಟ್ ಔಟ್ಫಿಟ್, ತುಂಬಾ ಡಿಫ್ರೆಂಟ್ ಆಗಿದೆ ಆ್ಯಂಡ್ ಫ್ಯೂಷನ್ ಸ್ಟೈಲ್ ಅಂತಲೇ ಹೇಳ್ಬೋದು. ಇದಕ್ಕೆ ಹೇರ್ ಕರ್ಲ್ಸ್ ಮಾಡಿದ್ದೆ, ಇದಕ್ಕೆ ಮ್ಯಾಚಿಂಗ್ ಜ್ಯುವೆಲ್ರೀಸ್ ನೋಡ್ತಾ ಇದ್ದೀರಾ. ನಾನು ಪೇರಪ್ ಮಾಡಿರೋದು ಈ ಒಂದು ಹೆವಿ ಇಯರಿಂಗ್ಸ್, ಅದ್ರ ಜೊತೆಗೆ ಒಂದು ಬ್ಯೂಟಿಫುಲ್ ಬ್ಯಾಂಗಲ್ ಸೆಟ್.
ನಮ್ ಕೈಗೆ ಯಾರು ಮೈಕ್ ತಂದು ಕೊಟ್ರು, ಚಾನ್ಸ್ ತಗೊಂಡು ಪ್ರಶ್ನೆಗಳನ್ನ ಕೇಳಿದ್ವಿ. ಕನ್ನಡ only. ನಾನು ತುಂಬಾ ಎಕ್ಸೈಟೆಡ್ ಆಯ್ತು. One best thing about the groom and one thing that you're scared of to be with him forever. Best thing. Oh, boring best thing. No. Sweet, reliable, understanding. What am I afraid of? Takes a long time to get ready. Very long time to get ready. Where is he hiding? Look at him blushing there. How excited are you and happy are you? No what? Are you impressed by the bride or are you impressed by her mother? Why? He has to reply in Punjabi. Punjabi में बोलो तुसी. ते घूमो. दसो. हिंदी भी चलेगा यार. नहीं पंजाबी. चक्रे तुसी पंजाबी में जो दसो. चट्टे पेटे. मेरी बहुत सोनी लगती मैनू. चकदे फट्टे. ಓ ಮೈ ಗಾಡ್, ನಾವು ಇವಾಗ ಮನೆಗೆ ಬಂದ್ವಿ ಆ್ಯಂಡ್ ಟೈಮ್ ಎಷ್ಟಾಗಿರೋದು ದೀಪು? ಇಟ್ಸ್ 11. ಗೋವಾ ಅಲ್ವಾ, ಆ್ಯಂಡ್ ಎಲ್ಲ ಕಡೆ ಇವಾಗ ಕರ್ಫ್ಯೂ ಇದೆ, ಟೈಮ್ ಲಿಮಿಟ್ ಅಂತ ಇದೆ. ಸೊ 10:30 ಮ್ಯೂಸಿಕ್ ಆಫ್, 11ಗೆ ನಾವೆಲ್ಲ ಬಂದ್ವಿ. ಇನ್ನು ಅಲ್ಲೆಲ್ಲರೂ ಇದ್ದಾರೆ, ನನ್ನ ವಾಯ್ಸೇ ಹೋಗಿದೆ. ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ವಿ, ಎಲ್ಲ ನೋಡಿದ್ರಿ ನೀವು. ಇಟ್ ವಾಸ್ ರಿಯಲಿ ಫನ್. ನನ್ನ ಹೇರ್ ಸ್ಟೈಲ್ ಎಲ್ಲ ಹೋಗಿದೆ ಬಿಕಾಸ್ ಅಷ್ಟೊಂದು ಕುಣಿದ್ಮೇಲೆ ಈ ಬಿಸಿಲು ವಾತಾವರಣಕ್ಕೆ ಹೋಗುತ್ತಲ್ಲ. ಹೇಗಿತ್ತು ಬಂಗಾರ? ಸೂಪರ್, ಚೆನ್ನಾಗಿತ್ತಲ್ಲ? ಎಕ್ಸ್ಟ್ರಾರ್ಡಿನರಿ. ಯಾ, ಇಟ್ ವಾಸ್ ಸೋ ಗುಡ್. ಸೊ ಇವಾಗ ತುಂಬ ಪೀಕ್ ಕೋವಿಡ್ ಇರೋದ್ರಿಂದ ಈ ಫಂಕ್ಷನ್ಗೆ ಬರೇ 50 ಜನ ಮಾತ್ರ ಇದ್ದಿದ್ದು, ಕ್ಲೋಸ್ ನೆಟ್ ಫ್ಯಾಮಿಲಿ ಅವ್ರನ್ನ. ಆ್ಯಂಡ್ ಎಲ್ಲರದು ಸ್ಕ್ಯಾನ್ ಮಾಡ್ತಾ ಇದ್ದಾರೆ, ಯಾರ್ದು ಪಾಸಿಟಿವ್ ನೆಗೆಟಿವ್ ಇದೆ ಎಲ್ಲಾನು ನೋಡ್ತಾ ಇದ್ದಾರೆ. ಸೊ ನಮ್ಮ ಡಾಕ್ಯುಮೆಂಟ್ಸು ಕಲೆಕ್ಟ್ ಮಾಡಿದ್ದಾರೆ. ಯಾ, ಸೊ ಇಟ್ಸ್ ಗ್ರೇಟ್. ನೆಕ್ಸ್ಟ್ ಬರೋ ಫಂಕ್ಷನ್ಸ್ನ ಕೂಡ ನಾನು ನಿಮಗೆ ಗ್ಲಿಮ್ಸ್ ತೋರಿಸ್ತೀನಿ. ಸೊ ಇವತ್ತಾಗಿದ್ದು ಹಸೆ ಶಾಸ್ತ್ರ, ಅದ್ರ ಜೊತೆಗೆ ಪಂಜಾಬಿ ಸ್ಟೈಲ್ದು ಮೆಹಂದಿ ಶಾಸ್ತ್ರ. ನಾನು ಮೆಹಂದಿ ಹಾಕೊಂಡಿದ್ದೀನಿ, ದೀಪು ಅವರು ಹಾಕೊಂಡಿದ್ದಾರೆ. ಸೊ ಕ್ಯೂರ್ ಅಲ್ಲ? ನಿಮ್ದು ಹಂಗೆ ಇದೆ, ನನ್ ಮಾತ್ರ ಹೋಗಿದೆ. ಎನಿವೇಸ್, ಆಲ್ ರೈಟ್, ನಾನು ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿ ತನಕ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಆಸ್ ಯೂಶುವಲ್ ಹಿಟ್, ಲೈಕ್, ಶೇರ್, ಸಬ್ಸ್ಕ್ರೈಬ್. ಪ್ರೀತಿ ಸದಾ ಹೀಗೆ ಇಲ್ಲಿ ನಿಮ್ಮ ಕನೆಕ್ಟನ್ನ ಸದಾ ಪ್ರೋತ್ಸಾಹಿಸಿ. ನನ್ನ ಔಟ್ಫಿಟ್ ಹೇಗಿತ್ತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಲಾಟ್ಸ್ ಆಫ್ ಲವ್. ಬಾಯ್.